ಬಂಗ್ರಕೂಳೂರುದ ಗೋಲ್ಡ್ ಪಿನ್ ಸಿಟಿಟ್ ಮೇ 10 ತಾರೀಕಿಗೆ ಶನಿವಾರ ನಡಪೆರ ಒಪ್ಪುನ ನವೋದಯ ಸ್ವಸಹಾಯ ಗುಂಪುಲದ ಸಮಾವೇಶ ರಥದ ಸಂಭ್ರಮ ರಾಜ್ಯದ ಐತಿಹಾಸಿಕ ಸಮಾವೇಶ ಆಯರುಂಡು. ಸಮಾವೇಶಡ್ 1 ಲಕ್ಷದ ಹೆಚ್ಚಿನ ಪುಂಜೋಲು ನೀಲಿ ಬಣ್ಣದ ಸಮವಸ್ತ್ರಡ್ ಭಾಗವಹಿಸಿರು ಒಪ್ಪುನಿ ರಾಜ್ಯಡೆ ಸುರು. ಈ ಹಿನ್ನೆಲೆಡ್ ತಯಾರಿಲು ಪೂರ್ತಿ ಆತನ್ ಪಣದ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರು SCDCC ಬ್ಯಾಂಕ್ ಅಧ್ಯಕ್ಷರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ತೆರಿಪಾದರು. ನವೋದಯ ಸ್ವಸಹಾಯ ಗುಂಪುಲು ಗ್ರಾಮೀಣ ಜನಕುಲಿನ ಬದುಕಡು ಆರ್ಥಿಕ ಸ್ವಾವಲಂಬನೆ ಮೂಡಿಸಾದ ಪ್ರಜಾಪ್ರಭುತ್ವದ ತಳಹದಿಡ್ ಕಾರ್ಯನಿರ್ವಹಿಸುವಂತಿದ್ದು ಗ್ರಾಮಾಂತರ ಪ್ರದೇಶಲೆಡು ಆರ್ಥಿಕ ಸಾಮಾಜಿಕ ಬೊಕ್ಕ ಸಾಂಸ್ಕೃತಿಕ ಅಭಿವೃದ್ಧಿದ ಒಟ್ಟುಗು ಸಬಲೀಕರಣದ ಸಾದಿಡು ಸಾಗೊಂದುಂಡು. ಈ ಒಂಜಿ ಎಡ್ಡ ಉದ್ದೇಶಂದಿ ಒಂದು ನವೋದಯ ಸ್ವಸಹಾಯ ಗುಂಪುಲದ ರಥದ ಸಂಭ್ರಮ ಕಾರ್ಯಕ್ರಮನ ಅಟನೆ ಮಲ್ದದ ಪಣದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ತೆರಿಪಾಯರು. ಬೇರೆ ರಾಜ್ಯದವರು ಕೂಡ ಇದೇ ರೀತಿಯ ಸಂಘಟನೆಗಳನ್ನು ಮಾಡಬೇಕು ಅಂತ ನನ್ನಲ್ಲಿ ಕೇಳಿದ. ಆದರೆ ನಾವು ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಇದಕ್ಕೆ ಮಹತ್ವ ಕೊಡ್ತೇವೆ. ಮೊದಲು ರಾಜ್ಯ ಆಮೇಲೆ ದೇಶ ಅನ್ನುವಂಥ ಮಾತಿನಂತೆ ನಾವು ಇದನ್ನು ನಮ್ಮ ರಾಜ್ಯದಲ್ಲಿ ಪ್ರಾರಂಭಗೊಳಿಸಿ ಮುಂದೆ ಬೇರೆ ಕಡೆ ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ. ಹಾಗಾಗಿ ದೇಶದ ರಾಜ್ಯದ ಎಲ್ಲ ಮಹಿಳೆಯರು ಸ್ವಾವಲಂಬಿಗಳಾದರೆ ಗ್ರಾಮ ಅಭಿವೃದ್ಧಿ ಆಗ್ತದೆ, ಗ್ರಾಮದ ಅಭಿವೃದ್ಧಿಗೆ ಕಾರಣೀಕರ್ತರಾಗ್ತಾರೆ, ಅವರ ಮಕ್ಕಳು ವಿದ್ಯಾವಂತರಾಗ್ತಾರೆ. ನಾನು ಅವರಿಂದ ಹಲವು ಸಲ ಹೇಳಿದ್ದೆ, ನಾವು ಮಾತ್ರ ಸಮಾರಂಭದಲ್ಲಿ ವೇದಿಕೆ ಮೇಲೆ ಕುಳಿತುಕೊಳ್ಳುವುದಲ್ಲ, ನಿಮ್ಮ ಮಕ್ಕಳನ್ನು ಕೂಡ ಆ ವೇದಿಕೆಯಲ್ಲಿ ಕುಳಿತುಕೊಂಡು ನೋಡುವಂಥ ಸೌಭಾಗ್ಯವನ್ನು ನೋಡಬೇಕು. ನೀವು ನವೋದಯಕ್ಕೂ ಗೌರವ, ನಮ್ಮ ಜಿಲ್ಲೆಗೂ ಗೌರವ, ನಮ್ಮ ರಾಜ್ಯಕ್ಕೂ ಗೌರವ ತರುವಂಥ ರೀತಿಯಲ್ಲಿ ಈ ಸಮಾವೇಶ ಮಾಡಲಿಕ್ಕೆ ತುಂಬ ಸಹಕಾರ ಕೊಡ್ತಾ ನಮ್ಮ ಈ ಅಧಿವೇಶನದ ಅಧ್ಯಕ್ಷರು ನಡೆಸಲಿಕ್ಕೆ ನಮ್ಮ ಮಿತ್ರ ದೇವಿಪ್ರಸಾದ್ ಶೆಟ್ಟಿಯವರು ಸ್ವಲ್ಪ ವಿಷಯ ಹೇಳಲಿಕ್ಕೆ. ಸಮಾವೇಶದ ಸಂಘಟಕರು ದೇವಿಪ್ರಸಾದ್ ಶೆಟ್ಟಿ ಬೆಳಪು ಕಾರ್ಯಕ್ರಮದ ವಿವರ ಕೊರಿಯರು. ನಮ್ಮ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಇದರ ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಎಲ್ಲ ನವೋದಯ ಸ್ವಸಹಾಯ ಸಂಘಗಳ ಕುಟುಂಬಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಎಂಬ ಉದ್ದೇಶದಿಂದ ಈ ನವೋದಯ ಸ್ವಸಹಾಯ ಸಂಘಗಳ ಸಂಸ್ಥಾಪಕರು ಅಂದು 25 ವರ್ಷಗಳ ಹಿಂದೆ ಒಂದು ವಿನೂತನ ರೀತಿಯಲ್ಲಿ ಅವರು ಕನಸು ಕಂಡು ನಾವು ಮಹಿಳೆಯರಿಗೆ ಏನಾದರೂ ಒಂದು ವಿಶೇಷವಾದಂಥ ನಮ್ಮ ಕೊಡುಗೆಯನ್ನು ಕೊಡಬೇಕು, ಮಹಿಳೆಯರು ಸಬಲೀಕರಣ ಆರ್ಥಿಕ ಸಬಲೀಕರಣವನ್ನು ಹೊಂದಬೇಕು, ಮಹಿಳೆಯರು ಸ್ವಾವಲಂಬನೆಯ ಬದುಕನ್ನು ಮಾಡಬೇಕು, ಸ್ವಾಭಿಮಾನದ ಬದುಕನ್ನು ಮಾಡಬೇಕು, ಮಹಿಳೆಯರು ಸ್ವಂತ ಕಾಲ ಮೇಲೆ ನಿಂತು ತನ್ನ ಕುಟುಂಬದ ಯಾವುದೇ ಸದಸ್ಯನಿಗೆ ಅವರು ಅದು ಡಿಪೆಂಡ್ ಆಗದೆ ಅವರೇ ಸ್ವಂತ ಬದುಕನ್ನು ನಡೆಸಬೇಕು ಎಂಬ ಉದ್ದೇಶದಿಂದ ಈ ನವೋದಯ ಸ್ವಸಹಾಯ ಸಂಘವನ್ನು ಅವರು ತನ್ನ ಮಹತ್ಕಾಂಕ್ಷೆಯ ಯೋಜನೆಯನ್ನಾಗಿ ಪ್ರಾರಂಭ ಮಾಡಿದರು. ಅಂದು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ದಿವ್ಯ ಉಪಸ್ಥಿತಿಯಲ್ಲಿ ಈಗಿನ ಉಪಮುಖ್ಯಮಂತ್ರಿಯಾದಂಥ ನಮ್ಮ DK ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ಕಾರ್ಕಳದಲ್ಲಿ ಪ್ರಾರಂಭಗೊಂಡಂಥ ಈ ಒಂದು ನವೋದಯ ಬಹಳಷ್ಟು ವೇಗವಾಗಿ ಬೆಳೆದು ತನ್ನ ಯಾವ ರೀತಿ ನಮ್ಮ ಅಧ್ಯಕ್ಷರ ಒಂದು ಹುರುಪು, ಅವರು ಮಾಡಿದಂಥ ಧ್ಯೇಯ ಉದ್ದೇಶ ಪ್ರಾಮಾಣಿಕತೆ, ಇದರಿಂದಾಗಿ ಮಹಿಳೆಯರು ಬಹಳಷ್ಟು ಜನ ಪ್ರತಿ ಗ್ರಾಮ ಮಟ್ಟ ನಿಮಗೆಲ್ಲ ತಿಳಿದಿದೆ, ಉಭಯ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮಗಳಲ್ಲೂ ಕೂಡ ನಮ್ಮ ನವೋದಯ ಸ್ವಸಹಾಯ ಸಂಘ ಇದೆ. ಉಭಯ ಜಿಲ್ಲೆಯ ಮಧ್ಯಮ ವರ್ಗದವರು ಮತ್ತು ಬಡವರ್ಗದ ಜನರು ನಮ್ಮ ನವೋದಯ ಸ್ವಸಹಾಯ ಸಂಘದ ನೇರ ಫಲಾನುಭವಿಗಳು. ಯಾವತ್ತೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ 25 ವರ್ಷ ನಿರಂತರವಾಗಿ ನವೋದಯ ಸ್ವಸಹಾಯ ಸಂಘ ಭಾಳ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಅವರಿಗೆ ಯಾವುದೇ ರೀತಿಯ ಸಾಲ ಸೌಲಭ್ಯಗಳು, ಅವರ ಮದುವೆಗಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮನೆ ಕಟ್ಟಲಿಕ್ಕಾಗಿರ್ಬೋದು, ಅಥವಾ ಗಂಡನಿಗೆ ವ್ಯಾಪಾರ ಮಾಡಲಿಕ್ಕಾಗ್ಬೋದು, ಅಥವಾ ಅವರಿಗೆ ಉದ್ದಿಮೆ ಮಾಡಲಿಕ್ಕಾಗ್ಬೋದು, ಎಲ್ಲ ರೀತಿಯ ಸಾಲ ಸೌಲಭ್ಯ ಅತ್ಯಂತ ಸರಳ, ಯಾವುದೇ ಜಾಮೀನಿಲ್ಲ,
ನವೋದಯ ಸ್ವಸಹಾಯ ಸಂಘದವರಿಗೆ ಯಾವುದೇ ಜಾಮೀನು ರಹಿತ ಸಾಲ ಸಿಗುವುದಾದರೆ ನಮ್ಮ ನವೋದಯದ ಸ್ವಸಹಾಯ ಸಂಘದ ಸದಸ್ಯರಿಗೆ ಯಾವುದೇ ಆಸ್ತಿ ಅಡವಿಲ್ಲ. ಅವರು ಕೇಳಿದಷ್ಟು ಅವರ ಯೋಜನೆಗೆ ತಕ್ಕದಾದಂಥ ಆ ಗುಂಪು ಸಾಲವನ್ನು ನಾವು ಕೊಡುವಂಥದ್ದು. ಯಾವತ್ತೂ ಕೂಡ 100ಕ್ಕೆ 100% ಅವರು ಮರುಪಾವತಿ ಮಾಡಿರುವಂಥದ್ದು. ವಸೂಲತಿ ಅಂತ ಅಧ್ಯಕ್ಷರಿಗೆ ಯಾವತ್ತೂ ಹೇಳುವುದಿಲ್ಲ. ಮರುಪಾವತಿ ಮಾಡಿದಂಥ ಒಂದು ಸಂಘ ಇದ್ದರೆ ಅದು ನವೋದಯ ಸ್ವಸಹಾಯ ಸಂಘ. ಈಗಾಗಲೇ 8 ಜಿಲ್ಲೆಯಲ್ಲಿ ನಮ್ಮ ಸಂಘ ಕಾರ್ಯಾಚರಣೆ ಮಾಡ್ತಾ ಇದೆ. ಸುಮಾರು 5 ಲಕ್ಷಕ್ಕೂ ಮಿಕ್ಕಿ ಕುಟುಂಬದ ಸದಸ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ. ನೀವು ಆಲೋಚನೆ ಮಾಡಬಹುದು, 5 ಲಕ್ಷ ಕುಟುಂಬಕ್ಕೆ ಬೆಳಕು ಕೊಡುವಂಥ ಕಾರ್ಯಕ್ರಮ ಇದಾಗಿದೆ. ಆ ಎಲ್ಲ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಕೊಡುವಂಥ ಕಾರ್ಯಕ್ರಮ ಇದಾಗಿದೆ. ಇವತ್ತು 25 ವರ್ಷ ಇದಕ್ಕೆ ಪೂರ್ಣಗೊಂಡಿದೆ. ಈ 25 ವರ್ಷವನ್ನು ಅಧ್ಯಕ್ಷರು ಭಾಳಷ್ಟು ಕನಸು ಕಂಡಿದ್ದರು. ಈ 25 ವರ್ಷ ನಾನು ನವೋದಯ ಕುಟುಂಬದ ಪ್ರತಿಯೊಂದು ಸದಸ್ಯನೊಂದಿಗೆ ಸೇರಿ ಅತ್ಯಂತ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ಸಂಪೂರ್ಣವಾಗಿ ನವೋದಯದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಅದು ಈ ಹಿಂದೆ ಎಲ್ಲೂ ಆಗಿರಬಾರ್ದು, ಮುಂದೆ ಆಗಬಾರ್ದು ಎಂಬ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೊದಲು ಮಂಗಳೂರಿನ ಕೇಂದ್ರ ಜಾಗದಲ್ಲಿ ನೆಹರು ಮೈದಾನದಲ್ಲಿ ಮಾಡುವುದಂತ ತೀರ್ಮಾನ ಆಗಿತ್ತು. ಅಲ್ಲಿ ಫುಟ್ಬಾಲ್ ಗ್ರೌಂಡಿನ ಕಾಮಗಾರಿ ಆಗ್ತಾ ಇದೆ. ಅದರೊಂದಿಗೆ ಜನರಿಗೆ ಬಹಳಷ್ಟು ಸಮಸ್ಯೆ ಆಗ್ಬೋದು ಎಂಬಂಥ ಕೆಲವರದೆಲ್ಲ ಸಲಹೆ ಬಂತು. ಆದ್ದರಿಂದ ಅಧ್ಯಕ್ಷರು ಇಲ್ಲಿ ಗೋಲ್ಡ್ ಪಿಚ್ ಮೈದಾನದಲ್ಲಿ ಮೇ 10ಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆ, ಪಾರ್ಕಿಂಗ್ ಆಗಿರ್ಬೋದು, ಊಟಕ್ಕಾಗಿರ್ಬೋದು, ಬರುವಂಥವರಿಗೆ ಎಲ್ಲ ಅತಿಥಿಗಳಿಗೂ ಬೇಕಾಗುವಂಥ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಅತ್ಯಂತ ವ್ಯವಸ್ಥಿತವಾದಂಥ ಒಂದು ರಜತ ಸಂಭ್ರಮವನ್ನು ಚಾರಿತ್ರಿಕವಾಗಿ ಮಾಡಬೇಕು. ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಸುಮಾರು 1.5 ಲಕ್ಷ ಮಹಿಳೆಯರು ಏಕ ಸಮವಸ್ತ್ರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಇದು ಪ್ರಥಮ ಅಂತ ಹೇಳಲಿಕ್ಕೆ ನಾವು ಭಾಳ ಸಂತೋಷ ಪಡ್ತೇವೆ. ಎಲ್ಲೂ ಕೂಡ ಈ ತನಕ ಕಾರ್ಯಕ್ರಮ ಆಗಿರ್ಬೋದು, ಭಾಳಷ್ಟು ಜನ ಸೇರಿ ಕಾರ್ಯಕ್ರಮ ಆಗಿರ್ಬೋದು, ಆದರೆ ಒಂದೇ ಯೂನಿಫಾರ್ಮಲ್ಲಿ ನಾವು ಸಮಾನತೆಗೆ ಹೆಚ್ಚು ಒತ್ತು ಕೊಡ್ತೇವೆ. ಎಲ್ಲರೂ ಅಲ್ಲಿ ಮೇಲು ಕೀಳು, ಬಡವ ಶ್ರೀಮಂತ ಎಂಬ ಭೇದ ಭಾವ ಇಲ್ಲದೆ ಸಮಾನತೆಯಿಂದ ನಮ್ಮ ಸಮಾಜದ ಮಹಿಳೆಯರು ಇರಬೇಕು ಎಂಬ ಉದ್ದೇಶದಿಂದ ಏಕ ಸಮವಸ್ತ್ರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಗಣ್ಯಾತಿ ಗಣ್ಯರನ್ನು ಕರೆದಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಈ ಕಾರ್ಯಕ್ರಮದಲ್ಲಿ ಜನಪರವಾದಂಥ ಈ ಒಂದು ಕೆಲಸ ನಮ್ಮ ನವೋದಯ ಸಂಘದವರಿಗೆ ಆಗಬೇಕು ಎಂಬ ಉದ್ದೇಶದಿಂದ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಮಾನ್ಯ ರಾಜ್ಯಪಾಲರನ್ನು, ಅನೇಕ ಸಚಿವರುಗಳನ್ನು, ಶಾಸಕರುಗಳನ್ನು, ಸಂಸದರುಗಳನ್ನು, ನಮ್ಮ ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿಗಳನ್ನು, ಹಾಗೆ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಯವರು ಎಲ್ಲ ಯಾರು ಇದು ನಮ್ಮದು ನವೋದಯ ಸ್ವಸಹಾಯ ಸಂಘ ಪಕ್ಷಾತೀತವಾದಂಥ ಎಲ್ಲ ಧರ್ಮ, ಎಲ್ಲ ಜಾತಿಯನ್ನೊಳಗೊಂಡಂಥ ಒಂದು ನವೋದಯ ಸ್ವಸಹಾಯ ಸಂಘ. ಆದ್ದರಿಂದ ಇಷ್ಟು ಯಶಸ್ವಿಯಾಗಿ ಇದು ನಡೆದಿದೆ. ಇನ್ನು ಮುಂದೆ ಕೂಡ ಇದು ಪಕ್ಷಾತೀತವಾಗಿಯೇ ಇರ್ತದೆ. ಯಾವುದೇ ರೀತಿಯಲ್ಲಿ ಯಾರ ಹಂಗಿಲ್ಲದೆ ನಡೆಯುವಂಥ ಒಂದು ನವೋದಯ ಸ್ವಸಹಾಯ ಸಂಘ. ಇದಕ್ಕೆಲ್ಲ ನಾವು ನೇತಾರರನ್ನು, ಪ್ರಮುಖರನ್ನು, ಮುಖಂಡರುಗಳನ್ನು, ಉದ್ಯಮಿಗಳನ್ನು ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಸಿಕೊಂಡಿದ್ದೇವೆ. ಅದೇ ಎಲ್ಲರೂ ಅವರು ಈ ಕಾರ್ಯಕ್ರಮವನ್ನು ನೋಡುವುದೇ ಅವರಿಗೊಂದು ಯೋಗ. ಯಾರೇ ಆಗಿರ್ಬೋದು, ನಾವಾಗಿರ್ಬೋದು, ಅತಿಥಿಗಳಾಗಿರ್ಬೋದು, ಯಾರು ಬಂದರೂ ಕೂಡ ಈ ಕಾರ್ಯಕ್ರಮಗಳು ಇಂಥ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ನಡೆಯುವಂಥ ಕಾರ್ಯಕ್ರಮವನ್ನು ನೋಡುವುದು ಅಂತ ಯೋಗ ಅಂತ ಹೇಳ್ತಾ, ನಾವೆಲ್ಲ ರೀತಿಯಲ್ಲಿ ಊಟದ ವ್ಯವಸ್ಥೆ ನೀವೆಲ್ಲ ಈಗ ನೋಡ್ತಾ ಇದ್ದೀರಿ. ಭಾಳ ವಿಶಾಲವಾದಂಥ ಚಪ್ಪರದ ವ್ಯವಸ್ಥೆ, ಅದು ಕೂಡ ಈಗ ಭಾಳಷ್ಟು ಬಿಸಿ ಉಂಟು. ಅದಕ್ಕೆ ಬೇಕಾಗುವಂಥ ತಂಪಾಗಬೇಕು ಅಂತ ಫ್ಯಾನು, ಕೂಲರ್, ಎಲ್ಲ ವ್ಯವಸ್ಥೆಗಳು ನಮ್ಮ ನವೋದಯ ಸಂಘದ ಸದಸ್ಯರಿಗೆ ನೋವಾಗಬಾರ್ದು, ಎಲ್ಲೂ ಅವರಿಗೆ ತೊಂದರೆ ಆಗಬಾರ್ದು ಅಂತ ಬರುವಾಗ ನಾವು ಪಡುಬಿದ್ರಿಯಲ್ಲಿ ಅಲ್ಲಿಂದ ಬೈಂದೂರು, ಶಿರೂರು, ನಮ್ಮ ಉತ್ತರ ಕನ್ನಡದಿಂದ ಎಲ್ಲ ಬರ್ತಾ ಇದ್ದಾರೆ. ಅಲ್ಲಿಂದ ಬರುವಾಗ ಅವರಿಗೆ ಬೆಳಿಗ್ಗೆ ನಾವು 7 ಗಂಟೆಗೆ ಪಡುಬಿದ್ರಿ ಬಂಟರ ಸಂಘದಲ್ಲಿ ಒಟ್ಟಾಗ್ತೇವೆ. ಅಲ್ಲಿ ಬಸ್ಸುಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಬಸ್ಸಿಂದ ಇಳಿಯಲಿಕ್ಕಿಲ್ಲ, ನೇರವಾಗಿ ನಾವು ಬಸ್ಸಿಗೆ ಫುಡ್ ಪ್ಯಾಕೆಟನ್ನು ಮಾಡಿ ಒಂದು ಚೀಲದಲ್ಲಿ ಪ್ಯಾಕೆಟನ್ನು ಕೊಡ್ತೇವೆ, ಬೆಳಿಗ್ಗಿನ ಫುಡ್. ಇಲ್ಲಿ ನಮ್ಮ ಓಮಂಜೂರಲ್ಲಿ ಮಾಡ್ತೇವೆ. ಮೂಡುಬಿದ್ರಿ ಆ ಕಡೆಯಿಂದ, ಚಿಕ್ಕಮಗಳೂರು, ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅವರಿಗೆ ಓಮಂಜೂರಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಅಲ್ಲಿ ಕೂಡ ಅದೇ ರೀತಿ ಮಾಡ್ತೇವೆ. ಇಲ್ಲಿ ನಮ್ಮ ಬಂಟ್ವಾಳದಲ್ಲಿ ಬಂಟರ ಭವನದ ಬಳಿ
ಅಲ್ಲಿ ಕೂಡ ಅಲ್ಲಿ ಆಚೆಯಿಂದ ಬರುವಂಥ ಪುತ್ತೂರು, ಸುಳ್ಯ ಆ ಕಡೆಯಿಂದ ಬರುವವರಿಗೆಲ್ಲ ಆ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದೇವೆ. ಮತ್ತು ನಮ್ಮ ಯಶಸ್ವಿ ಹಾಲು ಪರಂಗಿಪೇಟೆಯಲ್ಲಿ ನಮ್ಮ ಈ ಕಡೆಯಿಂದ ಬರುವವರಿಗೆಲ್ಲ ಆ ಯಶಸ್ವಿಯಲ್ಲಿ ಪರಂಗಿಪೇಟೆಯಲ್ಲಿ ಅಲ್ಲೇ ಫುಡ್ ಕೊಡುವಂಥ, ನಾಳೆಯಿಂದಲೇ ಫುಡ್ ಎಲ್ಲ ತಯಾರಾಗ್ತದೆ. ಫುಡ್ ನಮಗೆ ಬರುವಾಗ ಫುಡ್ ಸಿಕ್ಕಿಲ್ಲ, ನಮಗೆ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ ಅಂತ ಆಗಬಾರ್ದು ಅಂತೇಳಿ ಈಗಾಗಲೇ 3,000 ಬಸ್ಸುಗಳನ್ನು ಬುಕ್ ಮಾಡಿದ್ದೇವೆ. ಸುಮಾರು 750 ಕಾರುಗಳು ಬುಕ್ ಆಗಿದೆ. ಎಲ್ಲ ಅದರೊಂದಿಗೆ ನಮ್ಮ ಎಲ್ಲ ಉಭಯ ಜಿಲ್ಲೆಯ ಪ್ರತಿಯೊಂದು ಪ್ರಾಥಮಿಕ, ಜಿಲ್ಲಾ, ತಾಲೂಕು ಮಟ್ಟದ ಸಹಕಾರಿಗಳು ಸುಮಾರು 2,000ಕ್ಕೂ ಮಿಕ್ಕಿ ಸಹಕಾರಿಗಳು ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ಉನ್ನತ ಮಟ್ಟದ ಎಲ್ಲ ಸಹಕಾರಿಗಳು, ರಾಜ್ಯ ಮಟ್ಟದ ಸಹಕಾರಿಗಳು ಕೂಡ ಬರ್ತಾ ಇದ್ದಾರೆ. ಆದ್ದರಿಂದ ರಾಜ್ಯದ ಬೇರೆ ಬೇರೆ ಸಹಕಾರಿಗಳ ವ್ಯವಸ್ಥೆಯಲ್ಲಿರುವಂಥ ಪ್ರಮುಖರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅಧಿಕಾರಿ ವರ್ಗದವರು ಕೂಡ ನಮ್ಮ ಜಿಲ್ಲಾಧಿಕಾರಿ ಆಗಿರ್ಬೋದು, ಅದರಿಂದ ಹಿಡಿದು ನಮ್ಮ ಸೆಕ್ರೆಟರಿವರೆಗೆ ಬೇರೆ ಬೇರೆ ಸಹಕಾರಿ ಇಲಾಖೆಯ ಆಯುಕ್ತರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ನಿಮಗೆ ಗೊತ್ತು, ನಮ್ಮ ಒಂದು ವಸ್ತು ಪ್ರದರ್ಶನ ಕೂಡ ಇಟ್ಟಿದ್ದೇವೆ. ಯಾರ್ಯಾರು ನಮ್ಮ ನವೋದಯ ಸ್ವಸಹಾಯ ಸಂಘದವರು ಅವರು ಯಾವ ರೀತಿ ಆರ್ಥಿಕ ಸಬಲೀಕರಣ ಮಾಡಿಕೊಂಡಿದ್ದಾರೆ, ಏನನ್ನೆಲ್ಲ ತನ್ನ ಜೀವನದಲ್ಲಿ ಜೀವನೋಪಯೋಗವಾಗಿ ಮಾಡಲಿಕ್ಕೆ ಅವಶ್ಯಕತೆ ಇದೆಯಾ, ಜನರಿಗೆ ಬೇಡಿಕೆ ಇದೆ, ಅದನ್ನೆಲ್ಲ ಮಾಡುವಂಥ 100 ಯೋಜನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವನ್ನು ಆಯ್ದು ನಾವು ಸ್ಟಾಲ್ಗಳನ್ನು ಕೊಟ್ಟಿದ್ದೇವೆ. ಆ ಸ್ಟಾಲ್ ಕೂಡ ನಾಳ್ದು ನಡೀತಾ ಇದೆ. ಅದರೊಂದಿಗೆ ನಮ್ಮ ಅತ್ಯುತ್ತಮ ನವೋದಯ ಸ್ವಸಹಾಯ ಸಂಘ ಭಾಳಷ್ಟು 25 ವರ್ಷಗಳಿಂದ ನಿರಂತರವಾಗಿ ಉತ್ತಮವಾಗಿ ಒಳ್ಳೆಯ ಪ್ರಾಶಸ್ತ್ಯವನ್ನು ಪಡೆದಂಥ ಸಂಘಗಳಿಗೆ ನಾವು ಅವರನ್ನು ಕೂಡ ಗೌರವಿಸುವಂಥ ಕಾರ್ಯಕ್ರಮ ಇದೆ. ಇದು ಎಲ್ಲ ರೀತಿಯಲ್ಲಿ ನಾವು ನವೋದಯ ಸ್ವಸಹಾಯ ಸಂಘದ ಕುಟುಂಬಗಳಿಗೆ ಈ ಕಾರ್ಯಕ್ರಮವನ್ನು ಮೀಸಲಿಟ್ಟಿದ್ದೇವೆ. ನಮ್ಮ ಪೊಲೀಸ್ ಇಲಾಖೆಯವರು, ಜಿಲ್ಲಾಡಳಿತ ಮತ್ತು ಕಂದಾಯ ಇಲಾಖೆಯವರು, ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ನಮಗೆ ಭಾಳ ಒಳ್ಳೆಯ ರೀತಿಯಲ್ಲಿ ಮೊನ್ನೆಯಿಂದ ಸಹಕಾರ ಮಾಡಿಕೊಂಡು ಬರ್ತಾ ಇದ್ದೀರಿ. ನಮ್ಮ ಒಟ್ಟಾರ್ಥ ಏನು ಅಂತ ಹೇಳಿದರೆ, ಇಡೀ ದೇಶಕ್ಕೆ ಮೆಸೇಜ್ ಹೋಗಬೇಕು. ಈ ನವೋದಯ ಸ್ವಸಹಾಯ ಸಂಘ ಅಂದರೆ ಏನು, ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆ, ಇದನ್ನು ಯಾವ ರೀತಿ ಯಶಸ್ವಿಯಾಗಿ ಮಾಡಲಿಕ್ಕೆ ಆಗ್ತದೆ ಎಂಬುದನ್ನು ತೋರಿಸಿಕೊಡಬೇಕು, ಬೇರೆಯವರಿಗೆ ಒಂದು ಮಾದರಿ ಆಗಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬೊಂಬಾಯಿಯ ಮುಖ್ಯಮಂತ್ರಿಗಳು ಕೂಡ ಅದು ಯಾವ ರೀತಿ ನಡೀತಾ ಇದೆ ಅಂತ ನೋಡಲಿಕ್ಕೆ ನಾನು ಬರ್ತೇನೆ ಅಂತ ಹೇಳಿದ್ದಾರೆ. ಆ ರೀತಿ ಅಲ್ಲಿ ಅವರಿಗೆ ಅಷ್ಟೊಂದು ಇದರಿಂದ ಪ್ರೇರಣೆ ಆಗಿದೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ತಾವು ಪ್ರಚಾರವನ್ನು ಕೊಡಬೇಕು, ಇನ್ನಷ್ಟು ಮೆರುಗನ್ನು ಕೊಡಬೇಕು. ನಮ್ಮ ಎಲ್ಲ ಯಾರಿಗಾದ್ರೂ ತೊಂದರೆ ಆದರೆ ಮೆಡಿಕಲ್ ಆಗಿರ್ಬೋದು, ಆಂಬ್ಯುಲೆನ್ಸ್ ಆಗಿರ್ಬೋದು, ಫೈರ್ ಬ್ರಿಗೇಡ್ಸ್ ಆಗಿರ್ಬೋದು, ಮೂಲಭೂತ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ನಾವೆಲ್ಲ ನಿರ್ವಹಣೆಗಳನ್ನು ಮಾಡಿಕೊಂಡಿದ್ದೇವೆ. ಇದಕ್ಕೆಲ್ಲ ಅಧ್ಯಕ್ಷರ ನೇತೃತ್ವದಲ್ಲಿ ಅನೇಕ ಸಮಿತಿಗಳನ್ನು ಮಾಡಿದ್ದೇವೆ. ಬೇರೆ ಬೇರೆ ಸಮಿತಿಗಳು ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ. ಎಲ್ಲರೂ ಕೂಡ ಒಂದಿಂಚು ಕೂಡ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಸಭೆ ಕೂಡ ಭಾಳ ನಿಶಬ್ದವಾಗಿ ಆಗುವ ರೀತಿಯಲ್ಲಿ, ಭಾಳ ಶಿಸ್ತುಬದ್ಧವಾಗಿ ಸಭೆ ನಡೆಯುವ ರೀತಿಯಲ್ಲಿ ನಾವು ಕಾರ್ಯಯೋಜನೆ ಮಾಡಿಕೊಂಡಿದ್ದೇವೆ. ತಾವೆಲ್ಲ ಮತ್ತಷ್ಟು ನಮಗೆ ಸಹಕಾರ ನೀಡಬೇಕು. ಇದು ನಿಮ್ಮದೇ ಕಾರ್ಯಕ್ರಮ. ಈ ಕಾರ್ಯಕ್ರಮ ದೇಶದ ಮೂಲೆ ಮೂಲೆಗೂ ಕೂಡ ತಿಳಿಯುವ ರೀತಿಯಲ್ಲಿ ತಾವು ಪ್ರಚಾರವನ್ನು ನಮಗೆ ನೀಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ಮಗದೊಮ್ಮೆ ನಿಮ್ಮ ಹತ್ರ ನಾವು ಮನವಿ ಮಾಡಿಕೊಳ್ತಾ, ಮತ್ತು ಅಲ್ಲಿ ಊಟದ ಕೌಂಟರಲ್ಲಿ ಆ ಬದಿ 160 ಕೌಂಟರ್ಗಳನ್ನು ಮಾಡಿದ್ದೇವೆ. ಬಂದ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆಗೋಸ್ಕರ 160 ಕೌಂಟರ್, ಶೌಚಾಲಯಗಳು ಬೇಕಾಗುವಷ್ಟು ಯಾರ್ಯಾರಿಗೆ ಬೇಕಾಗುವಷ್ಟು ಮಹಿಳೆಯರಿಗೆ ಬೇರೆ, ಪುರುಷರಿಗೆ ಬೇರೆ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇಲ್ಲಿ ಬಂದ ಕೂಡಲೇ ನಾವು ಚಾಕ್ಲೇಟು, ಬಿಸ್ಕೆಟು, ನೀರು ಗೇಟಲ್ಲೇ ಕೊಡ್ತೇವೆ. ಅವರಿಗೆ ಸಭೆಯಲ್ಲಿ ಕೂತ್ಕೊಂಡು ಏನು ಅದು ಬೇಕು ಇದು ಬೇಕು ಅಂತ ಕೇಳಲಿಕ್ಕಿಲ್ಲ. ಅಲ್ಲಿ ತಿಂಡಿ ಕೊಡ್ತೇವೆ. ಇಲ್ಲಿ ಬಂದ ಕೂಡಲೇ ಗೇಟಲ್ಲಿ ನೀರು, ಚಾಕ್ಲೇಟು, ಬಿಸ್ಕೆಟ್ ಹಾಕಿ ಸಭೆಯಲ್ಲಿ ಕೊಡ್ತೇವೆ. ಸಭೆಯಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲ ಆಗಬಾರ್ದು ಅಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ. ಅಲ್ಲಲ್ಲಿ ನಮ್ಮ ಪ್ರೇರಕಿಯರಿದ್ದಾರೆ, ಮತ್ತು ಸ್ವಯಂ ಸೇವಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಅಲ್ಲಲ್ಲಿ ಏನೇನು ಅವರಿಗೆ ಬೇಕು ಅಲ್ಲಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ. ಎಲ್ಲರೂ ಭಾಳ ಜನರನ್ನು ನಮ್ಮ ಒಳಗೆ ಕರ್ಕೊಂಡು ಬರುವಂಥದ್ದು, ಅತಿಥಿಗಳನ್ನು ಸ್ವಾಗತಿಸುವಂಥದ್ದು, ಅದಕ್ಕೆಲ್ಲ ಒಂದು ಟೀಮನ್ನೇ ಮಾಡಿದ್ದೇವೆ.
ಆದ್ದರಿಂದ ವಾಹನ ಪಾರ್ಕ್ ಕೂಡ ಇಲ್ಲೆಲ್ಲ ಹಿಂಬದಿಯಿಂದ ಎಲ್ಲ ಬಸ್ ಪಾರ್ಕ್ ಆಗ್ತದೆ. ಅದರ ಮುಂದುಗಡೆ ಇರುವಂಥ ಖಾಲಿ ಜಾಗದಲ್ಲಿ ನಮ್ಮ ಕಾರ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಪಾರ್ಕಿಂಗಿಗೂ ಕೂಡ ಎಲ್ಲೂ ಕೂಡ ವಾಹನ ಬ್ಲಾಕ್ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದೇವೆ. ಬ್ಯಾಂಕ್ ಉಪಾಧ್ಯಕ್ಷರು ವಿನಯ್ ಕುಮಾರ್ ಸೂರಿಂಜೆ, ಬ್ಯಾಂಕ್ ನಿರ್ದೇಶಕರು ಭಾಸ್ಕರ್ ಎಸ್ ಕೋಟ್ಯಾನ್, ಶಶಿಕುಮಾರ್ ರೈ, ಎಂ ವಾದಿರಾಜ್ ಶೆಟ್ಟಿ, ಎಸ್ಪಿ ರಾಜೇಶ್ ರಾವ್, ಕುಶಾಲಪ್ಪ ಗೌಡ, ಸದಾಶಿವ ಉಳ್ಳಾಲ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್, ನವೋದಯ ಟ್ರಸ್ಟಿಲು ಮೇಘರಾಜ್ ಆಚೈನ್, ಸುನಿಲ್ ಕುಮಾರ್ ಬಜಗೋಳಿ, ಸ್ಕ್ವಾಡ್ಸ್ ಅಧ್ಯಕ್ಷರು ರವೀಂದ್ರ ಕಂಬಳಿ, ಉದ್ಯಮಿ ಪುಷ್ಪರಾಜ್ ಜೈನ್, ನವೋದಯ ಚಾರಿಟೇಬಲ್ ಟ್ರಸ್ಟ್ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಶೆಟ್ಟಿ ಸುದ್ದಿಗೋಷ್ಠಿಯೊಟ್ಟಿಗೆ ಇದ್ದಾರೆ.